ಮೂಡಬಿದ್ರೆ ಪೊಲೀಸ್ ಠಾಣೆಯ 100 ಮೀಟರ್ ಅಂತರ ಪೇಟೆ ಭಾಗದ ಪೊಲೀಸ್ ವಾಹನ ತಪಾಸಣಾ ಸ್ಥಳಕ್ಕೆ 20 ಮೀಟರ್ ಅಂತರದಲ್ಲಿರುವ 6 ಅಂಗಡಿಗಳಲ್ಲಿ ಕಳ್ಳರು ಕೈ ಚಳಕ ತೋರಿಸುವ ಮೂಲಕ ಸರಣಿ ಕಳ್ಳತನ ನಡೆಸಿದ್ದಾರೆ. ಪೊಲೀಸರಿಗೆ ಸವಾಲಾದ ಈ ಕಳ್ಳತನ ಪ್ರಕರಣವನ್ನು ಭೇದಿಸಲು ಪೊಲೀಸರು ಸಿಸಿ ಕ್ಯಾಮೆರಾಗಳ ಮೊರೆ ಹೋಗಿದ್ದಾರೆ. ಕಳ್ಳತನ ನಡೆದ 2 ಅಂಗಡಿಗಳ ಹಂಚು ತೆಗೆದು ಒಳನುಗ್ಗಿದ್ರೆ ಉಳಿದ ಹಣ್ಣು ಹಂಪಲು, ಕಬ್ಬಿನ ಜ್ಯೂಸ್, ತರಕಾರಿ, ಹೂವಿನ ಅಂಗಡಿ ಇವುಗಳಿಗೆ ಭದ್ರತೆ ಇಲ್ಲದ ಟರ್ಪಾಲು ಮುಚ್ಚಿ ಹೋಗುತ್ತಿದ್ದರಿಂದ ಕಳ್ಳರಿಗೆ ವರದಾನವಾಗಿದೆ. ಹಣ್ಣು ಮಾರಾಟದ ಅಂಗಡಿಯಲ್ಲಿ 17,000 ರೂಪಾಯಿ ಕಳ್ಳರ ಪಾಲಾಗಿದೆ. ಕಳವು ಮಾಡಿದ್ದು ಮಾತ್ರವಲ್ಲ, ಅಂಗಡಿ ಒಳಭಾಗದಲ್ಲಿ ಮಲಮೂತ್ರ ಮಾಡಿ ಸಣ್ಣ ಟಾರ್ಚ್ ಒಂದನ್ನು ಬಿಟ್ಟು ಹೋಗಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅಂಗಡಿಯೊಂದರಲ್ಲಿ ಸಿಸಿ ಕ್ಯಾಮೆರಾ ಇದ್ರೂ ಕಳ್ಳತನದ ವೇಳೆ ಬಂದ್ ಮಾಡಲಾಗಿತ್ತು ಎನ್ನಲಾಗಿದೆ.